ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎರಡನೇ ಅವಧಿಯ ಸರ್ಕಾರ 1 ವರ್ಷವನ್ನ ಪೂರ್ಣಗೊಳಿಸಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಇಡೀ ಜಗತ್ತಿಗೆ ತಿರುಗಿ ನೋಡುವಂತಹ ಆಡಳಿತವನ್ನ ನೀಡಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ nalinkumarkateel ಹೇಳಿದರು. ಸುದ್ದಿಗೋಷ್ಠಿ ನಡೆಸಿ ಈ ಬಗ್ಗೆ ಮಾತನಾಡಿದ ಅವರು, ಮೋದಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಅತ್ಯುತ್ತಮ ಆಡಳಿತವನ್ನ ನೀಡಿದೆ. 1 ವರ್ಷದಲ್ಲಿ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡುವಂತಾಗಿದೆ. ಅಂತಹ ದಕ್ಷ ಆಡಳಿತವನ್ನ ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ದಾರೆ. ಈಗ ಕೋವಿಡ್ ನಿಯಂತ್ರಣದಲ್ಲಿ ಜಗತ್ತು ಭಾರತವನ್ನ ಹೊಗಳ್ತಾ ಇದೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಈ ನಿಟ್ಟಿನಲ್ಲಿ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದೆ. ಈ ವೇಳೆ 20 ಲಕ್ಷ ಕೋಟಿ ರೂಪಾಯಿಗಳ ಪ್ಯಾಕೇಜ್ ನೀಡುವ ಮೂಲಕ ಜನಸಾಮಾನ್ಯರ ಬದುಕಿಗೆ ಭರವಸೆ ತುಂಬುವ ಕೆಲಸವನ್ನ ಮಾಡಿದೆ. ಇದಕ್ಕಾಗಿ ನರೇಂದ್ರ ಮೋದಿ ಮತ್ತು ತಂಡಕ್ಕೆ ಅಭಿನಂದನೆಯನ್ನು ಅರ್ಪಿಸುತ್ತೇನೆ ಅಂತ nalinkumarkateel ಹೇಳಿದ್ದಾರೆ. ದೇಶದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಎರಡನೇ ಅವಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ 2019ರಲ್ಲಿ ಅಧಿಕಾರಕ್ಕೆ ಬಂತು. ಇವತ್ತಿಗೆ ಎರಡನೇ ಬಾರಿಯ ಅಧಿಕಾರವನ್ನು ವಹಿಸಿ 1 ವರ್ಷಗಳನ್ನು ಪೂರೈಸಿದೆ. ಈ 1 ವರ್ಷದ ಅವಧಿಯಲ್ಲಿ ಜಗತ್ತು ಭಾರತದ ಕಡೆಗೆ ಮತ್ತು ಜಗತ್ತಿನ ಎಲ್ಲ ನಾಯಕರು ಭಾರತವನ್ನು ಅಪೇಕ್ಷಿಸುವ ರೀತಿಯಲ್ಲಿ ಭಾರತದ ಆಡಳಿತವನ್ನು ನರೇಂದ್ರ ಮೋದಿಯವರು ನಡೆಸಿದ್ದಾರೆ. ಕಾನೂನಾತ್ಮಕವಾಗಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಈ ದೇಶದ ಜನರ ಬೇಡಿಕೆಯಾಗಿರ್ತಕ್ಕಂಥ ಕಾಶ್ಮೀರಕ್ಕೆ ಸ್ವಾತಂತ್ರ್ಯ 370ನೇ ವಿಧಿ ರದ್ದತಿ ಏನಿದೆ, ವಿಶೇಷವಾಗಿ ಭಾರತೀಯ ಜನಸಂಘ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳು, ಒಂದೇ ದೇಶ, ಒಂದೇ ಪ್ರಧಾನಿ, ಒಂದೇ ಸಂವಿಧಾನ, ಒಂದೇ ಧ್ವಜ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಡೆದಿರ್ತಕ್ಕಂಥ ಹೋರಾಟಗಳು, ಇದೆಲ್ಲದಕ್ಕೂ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು 370ನೇ ವಿಧಿ ರದ್ದತಿಯ ಮುಖಾಂತರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೈಗೊಂಡಿರ್ತಕ್ಕಂಥ ತೀರ್ಮಾನ. ಈ ದೇಶದಲ್ಲಿ ಇವತ್ತು ಕೋವಿಡ್ನ ನಿಯಂತ್ರಣದಲ್ಲಿ ಜಗತ್ತೇ ಭಾರತವನ್ನು ಹೊಗಳಿರ್ತಕ್ಕಂಥದ್ದು, ಕೋವಿಡ್ನ ನಿಯಂತ್ರಣವನ್ನು ಸಮರ್ಪಕವಾಗಿ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿಯವರ ಆಡಳಿತಕ್ಕೆ WHO ಅಧ್ಯಕ್ಷ ಸ್ಥಾನವನ್ನೇ ಭಾರತಕ್ಕೆ ಕೊಟ್ಟಿರತಕ್ಕಂಥದ್ದು. ಅಮೇರಿಕ ಇರ್ಬೋದು, ಬೇರೆ ಬೇರೆ ದೇಶಗಳು ಕೋವಿಡ್ ನಿಯಂತ್ರಣ ಮಾಡಿರೋದಕ್ಕೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರ ಆಡಳಿತಾತ್ಮಕವಾಗಿರ್ತಕ್ಕಂಥ ಹೆಜ್ಜೆಗಳನ್ನು ನಿರೂಪಣೆ ಮಾಡಿದೆ. ಮೂರನೇದು, ಇವತ್ತು 20 ಲಕ್ಷ ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಕೊಡುವುದರ ಮುಖಾಂತರ ಸಾಮಾನ್ಯ ಜನರ ಆತಂಕದ ಬದುಕಿಗೂ ಭರವಸೆಯನ್ನು ತುಂಬಿಸಿರ್ತಕ್ಕಂಥ ಅವರ ಕಾರ್ಯ, ಕೋವಿಡ್ನ ಅತಂತ್ರ ಸ್ಥಿತಿಯಲ್ಲೂ ಲಾಕ್ಡೌನ್ನ ಮುಖಾಂತರವಾಗಿ ನಿಯಂತ್ರಣಕ್ಕೆ ಕೊಟ್ಟಿರ್ತಕ್ಕಂಥ ಪರಿಶ್ರಮಗಳು, ಕಳೆದ 1 ವರ್ಷದಲ್ಲಿ ಮೇಕ್ ಇನ್ ಇಂಡಿಯಾ ಇರ್ಬೋದು, ಜನ್ಧನ್ ಯೋಜನೆ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಕಿಸಾನ್ ಕಾರ್ಡ್ ಇರ್ಬೋದು, ಕಿಸಾನ್ ಸಮ್ಮಾನ್ ಇರ್ಬೋದು, ಇದರ ಮುಖಾಂತರ ಜನಸಾಮಾನ್ಯರ ಬದುಕಿಗೆ ಪ್ರೇರಣೆ ಆಗಿರ್ತಕ್ಕಂಥ ನಿಂತಿರ್ತಕ್ಕಂಥದ್ದು.